ಬ್ರಹ್ಮಾವರ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯಿಂದ ಕರ್ಜಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಅನ್ನಪ್ರಾಶನ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಕಿಶೋರಿಯರಿಗೆ ಹಣ್ಣು ವಿತರಣೆ ಹಂಪಲು ವಿತರಣೆ ಕಾರ್ಯಕ್ರಮ ಕರ್ಜಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು। ಸರ್ಕಾರ ಹಾಗೂ ನೀವು ಎಲ್ಲರೂ ಜೊತೆಯಾಗಿ ಆ ಮಗುವನ್ನ ಬೆಳೆಸುವಲ್ಲಿ ಅಥವಾ ಉತ್ತಮ ಪೋಷಣೆಯನ್ನು ನೀಡುವಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಾವು ಈ ಮೂಲಕ ನಿರ್ವಹಿಸಿಕೊಂಡವರಿದ್ದೇವೆ। ಹಾಗಾಗಿ ಈ 6 ಮಕ್ಕಳ ಜೊತೆಗೆ ಉಳಿದ ಮಕ್ಕಳನ್ನು ಕೂಡ ಪೋಷಣೆಯಲ್ಲಿ ನಮ್ಮ ಅಂಗನವಾಡಿ ಶಿಕ್ಷಕಿಯರು ಪ್ರತಿ ಮನೆಗೂ ಹೋಗಿ ಮಗುವಿನ ಪೋಷಣೆಯ ಜವಾಬ್ದಾರಿಯನ್ನ ಹಿಂದೆ ನಮ್ಮ ವಲಯದ ಅಂಗನವಾಡಿ ಶಿಕ್ಷಕಿಯರು ಮೇಲೆ ಬನ್ನಿ ಜಾಗ ಬನ್ನಿ 7 ಜನ ಇದ್ದೀರಿ। ನಿಮ್ಮ ಸೇವೆ ಕೂಡ ಸ್ಮರಣೆ ಸರ್ಕಾರ ಹಾಗೂ ನೀವು ಎಲ್ಲರೂ ಜೊತೆಯಾಗಿ ಆ ಮಗುವನ್ನ ಬೆಳೆಸುವಲ್ಲಿ ಅಥವಾ ಉತ್ತಮ ಪೋಷಣೆಯನ್ನು ನೀಡುವಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಾವು ಈ ಮೂಲಕ ನಿರ್ವಹಿಸಿಕೊಂಡವರಿದ್ದೇವೆ। ಹಾಗಾಗಿ ಈ 6 ಮಕ್ಕಳ ಜೊತೆಗೆ ಉಳಿದ ಮಕ್ಕಳನ್ನು ಕೂಡ ಪೋಷಣೆಯಲ್ಲಿ ನಮ್ಮ ಅಂಗನವಾಡಿ ಶಿಕ್ಷಕಿಯರು ಪ್ರತಿ ಮನೆಗೂ ಹೋಗಿ ಮಗುವಿನ